ಅನಿವಾಸಿ ಕನ್ನಡಿಗರನ ಸಂಘಟನೆ ಕರ್ನಾಟಕ ಕಲ್ಚರಲ್ ಫಾರಂ ಒತ್ತಿಡ್ದು ಕುಡ್ಲ ವೆನ್ಲಾಕ್ ಆಸ್ಪತ್ರೆ ಕಾರ್ಯನಿರ್ವಹಿಸೊಂದು ಪುನಃ ಸುಮಾರು 300 ತಾತು ಕೋವಿಡ್ ವಾರಿಯರ್ಸರಿಗೆ ಹಣ್ಣು ಹಂಪಲು ಕಿಟ್ ವಿತರಣೆ ಮಂತದ್ದು ಅಭಿನಂದನೆ ಸಂದಾಯರು. ಕಿಟ್ ವಿತರಣೆಗೆ ಸಹಾಯ ಕೊರನ ಕರ್ನಾಟಕ ಕಲ್ಚರಲ್ ಫಾರಂ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಶೇಖ್ ಬಾವಾ ಕೊರೋನಾ ವಿರುದ್ಧ ಹೋರಾಟ ನಡೆಪವನ ವೈದ್ಯರು ದಾದಿಯರು ಬಕ ಬೇತೆ ಬೇತೆ ಸಿಬ್ಬಂದಿಗಳನ್ನು ಗುರುತಿಸಾದ ಗೌರವಿಸಾವನಿ ನಮ್ಮ ಕರ್ತವ್ಯ ಪಂಡಿತ ತನ್ನ ಹೇಳಿಕೆಡು ತೆರಿಪಾದೇರು. ಸೌದಿ ಅರೇಬಿಯಾ, UAE, ಖತಾರ್, ಕುವೈಟ್, ಬಹ್ರೇನ್, ಒಮನ್, ಮಲೇಷಿಯಾ, ಇಂಗ್ಲೆಂಡ್ ಇಂಚಿತ್ತಿ ರಾಷ್ಟ್ರಲೆಡು ಕಾರ್ಯಾಚರಣೆ ಮಂತೊಂದು ಪುನಃ KCF ಕೊರೋನಾ ಲಾಕ್ಡೌನ್ ಸಂದರ್ಭಡು ಬೇತೆ ಬೇತೆ ದೇಶಡು ಸಂಕಷ್ಟಡು ಪುನಃ ಕನ್ನಡಿಗರಿಗೆ ಅಗತ್ಯ ಔಷಧಿ ಅನ್ನಾಹಾರ ಪೂರೈಕೆ ಮಲ್ತದು ಮೆಚ್ಚುಗೆಗೆ ಪಾತ್ರ ಆತನು. KCF UAE ಘಟಕ ಅಲ್ಪದ ಪೊಲೀಸ್ ವಿಶೇಷ ತರಬೇತಿನ ಪಡೆಯೊಂದು ಕೋವಿಡ್ ವಾರಿಯರ್ಸ್ ತಂಡವಾದ ಬೇಲೆ ಮಲ್ತಿನವು ಅರಬ್ ಚಾನೆಲ್ ಮಲ್ಲ ಸುದ್ದಿಲ ಆದಿತ್ಯನು ಪಂಡದ ತೆರಿಪಾಯಿನ KCF ಪರವಾದ ಹಣ್ಣು ಹಂಪಲ ಕಿಟ್ ವಿತರಣೆ ಮಲ್ತಿನ ಕರ್ನಾಟಕ ಮುಸ್ಲಿಂ ಜಮಾತದ ರಾಜ್ಯ ಸದಸ್ಯರು ಅಶ್ರಫ್ ಕಿನಾರ ಕುಡ್ಲ ವೆನ್ಲಾಕದ ಕೋವಿಡ್ ವಾರಿಯರ್ಸ್ಗೆ ಹಣ್ಣು ಹಂಪಲು ಕಿಟ್ ವಿತರಣೆ ಮಲ್ತದ್ದು ಅಭಿನಂದನದ ಪಾತ್ರ ಬಂಡೇರು. ನಾವು ಅನಿವಾಸಿ ಕನ್ನಡಿಗರ ಸಂಘಟನೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ವತಿಯಿಂದ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಒಂದು ಕೊರೋನಾ ವೈರಸ್ ಸಂದರ್ಭದಲ್ಲಿ ರಾತ್ರಿ ಹಗಲು ದುಡಿಯುತ್ತಿರುವಂತಹ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಒಂದು ಫಲಹಾರ ಕಿಟ್ ವಿತರಣೆ ಈ ಸಂದರ್ಭದಲ್ಲಿ ಇವತ್ತು ಶುಕ್ರವಾರ ನಾವು ವಿತರಿಸಿದ್ದೇವೆ. ಈ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದಂತಹ ಸದಾಶಿವರವರ ನೇತೃತ್ವದಲ್ಲಿ ನಾವು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಒಂದು ಫಲಹಾರ ಕಿಟ್ KCF ನಮಗೆ ಕಲಿಸಿಕೊಟ್ಟಿತ್ತು. ಅದರ ಅಧ್ಯಕ್ಷರಾದಂತಹ ಶೇಖ್ ಬಾವಾಜಿಯವರೊಂದಿಗೆ ನಾವು ಮಾತಾಡಿದಾಗ ಈ ಒಂದು ವಿಷಯವನ್ನು ಅವರೊಂದಿಗೆ ಮಂಡಿಸಿದಾಗ ಅವರು ಎಲ್ಲರಿಗೂ KCF ಪರವಾಗಿ ಒಂದು ಕಿಟ್ ವಿತರಣೆಯನ್ನು ನಮ್ಮೊಂದಿಗೆ ಕಲಿಸಿಕೊಟ್ಟಿದ್ದರು. ಅದನ್ನೆಲ್ಲರೂ ನಾವು ಇವತ್ತು ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ವಿತರಿಸಿದ್ದೇವೆ. ಕುಡ್ಲ ವೆನ್ಲಾಕ್ ಆಸ್ಪತ್ರೆದ ಅಧೀಕ್ಷಕರು ಸದಾಶಿವ ಬೊಕ್ಕ ಡಾಕ್ಟರ್ ಜೂಲಿಯಟ್ ಪಾತೆರೊಂದು KCF ತಕ್ಕಲು ತಂಕ್ಲೆಗೆ ತೋಜಾಯಿನ ಅಭಿಮಾನಗೆ ಸೊಲ್ಮೆ ಸಂದಾಯರು. ಹಾಗೆ ಕಳೆದ 2 ತಿಂಗಳಿಂದ ಕೊರೋನಾ ಆಸ್ಪತ್ರೆಯಾಗಿ ವೆನ್ಲಾಕ್ ಆಸ್ಪತ್ರೆ ಪರಿವರ್ತನೆ ಆದ ನಂತರ ಇಲ್ಲಿಯ ಎಲ್ಲ ಸಿಬ್ಬಂದಿಯವರು ಹಗಲಿರುಳು ದುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವತಿಯಿಂದ KCF ವತಿಯಿಂದ ನೀವು ನೀಡಿರುವಂಥ ಹಣ್ಣುಗಳು ಮತ್ತು ಸಿಬ್ಬಂದಿಯವರಿಗೆ ಇದರಿಂದಾಗಿ ನೀವು ಕೊಟ್ಟಿರುವಂತಹ ಪ್ರೋತ್ಸಾಹ ಅದಕ್ಕೆ ಇಲಾಖೆಯ ಪರವಾಗಿ ನಾವು ನಿಮಗೆ ಎಲ್ಲರಿಗೂ
ಆಭಾರಿಯಾಗಿದ್ದೇನೆ. ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಇನ್ನಷ್ಟು ಶುಭ ಹಾರೈಕೆ. ವೆನ್ಲಾಕ್ ಆಸ್ಪತ್ರೆಯ ಪರವಾಗಿ ನೀವು ಇದನ್ನೊಂದು ಬಾರಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಕೋವಿಡ್ ಇದ್ದಾಗ ರೋಗಗೋಸ್ಕರ ಇದೆಲ್ಲರೂ ಹಗಲು ರಾತ್ರಿ ನೋಡದೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಅದನ್ನು ನೀವು ಗುರುತಿಸಿ ಇವತ್ತು ಈ ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀರಿ. ನಿಮಗೆ ನಿಮ್ಮ ಸಂಘಕ್ಕೆ ತುಂಬ ಧನ್ಯವಾದಗಳು.